ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಬರ ಬಿಜೆಪಿ ಅಂದ್ರೆ ಸಮೃದ್ಧಿ. ಇದು ಕರ್ನಾಟಕದಲ್ಲಿ ಕಿವುಡು, ಕುರುಡು, ಮೂಕ, ಕುಂಟ ಸರ್ಕಾರ ಇದೆ. ದಿನಕ್ಕೆ 2 ಜನ ರೈತರಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಣ್ಣು ಇದೆಯಾ, ಹೃದಯ ಇದೆ ಅಂತ ನಾನು ಅದಕ್ಕೆ ಹೇಳಿದೆ. ಕಿವುಡು ಕುರುಡು ಸರ್ಕಾರ ಅಂತ ಅದಕ್ಕೆ ಹೇಳಿದೆ. ನಿಮಗೆ ತಾಕತ್ತಿದ್ರೆ ಜಿಲ್ಲಾವಾರು ಮಂತ್ರಿಗಳನ್ನ ಅವ್ರು ನಿಯೋಜಿಸಿ ಅವರಿಗೆ ಬರ ಪರಿಹಾರದ ಅಧ್ಯಯನ ಮಾಡಿ ಅದಕ್ಕೆ ಏನ್ ಸೌಲಭ್ಯಗಳನ್ನು ಕಲಿಸಬೇಕು ಅಂತ ಸಾಮಾನ್ಯತೆ ನಿಮಗೆ ಅರಿವಿಲ್ಲ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕಾಂಗ್ರೆಸ್ ನ ವಿರುದ್ಧ ಇವತ್ತು ನಾವು ಪ್ರತಿಭಟನಾ ಸಭೆಯನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಇಡೀ ರಾಜ್ಯದಲ್ಲಿ ರೈತ ಮೋರ್ಚಾ ಮತ್ತು ವಿವಿಧ ಸಂಘಟನೆಗಳ ಮುಖಾಂತರ, ರೈತರ ಮುಖಾಂತರ ಈ ಪ್ರತಿಭಟನೆಯನ್ನ ಸುಮಾರು 3-4 ದಿವಸದಿಂದ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕೂಡ ರೈತರ ಸಮಸ್ಯೆಗಳ ಬಗ್ಗೆ ರೈತ ಹೋರಾಟವನ್ನ ಈ ಸರ್ಕಾರ 107 ದಿವಸ ಇವತ್ತಿಗೆ ಆಗಿದೆ. ಇವತ್ತು ನಮ್ಮ ಸಾಧನೆ ಅಂತೇಳಿ ಹೇಳಿಕೊಂಡು ಡಂಗುರ ಬಾರಿಸಿಕೊಂಡು ತಿರುಗ್ತಾ ಇದ್ದಾರೆ. ಇವತ್ತು ಜನರ ತೆರಿಗೆ ಹಣದಿಂದ ಇವತ್ತು ಏನು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ಸಿನ ಮನೆಯಿಂದ ಕೊಟ್ಟ ಹಾಗೆ ನಮ್ಮ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ. ಬಹುಶಃ ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇರುವಾಗ ಇವತ್ತು ಏನು ಯೋಜನೆಗಳನ್ನು ಕೊಡ್ತಾ ಇತ್ತು ಆವಾಗ ಇದೇ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಇದು ಯಾರ ದುಡ್ಡು ಅಂತೇಳಿ. ಎಲ್ಲರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನ ಇವತ್ತು ಪಡ್ಕೊಂಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಕೆಲವು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಖಜಾನೆ ಖಾಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡುವಾಗ ಜನರ ತೆರಿಗೆ ಹಣದಿಂದಲೇ ಕೊಡುವಂತಹ ವ್ಯವಸ್ಥೆ. ಬಹುಶಃ ಇಂಥ ವ್ಯವಸ್ಥೆಯನ್ನ ಇಲ್ಲಿನ ಕಾಂಗ್ರೆಸ್ನ ಪುಡಾರಿಗಳು ಅದನ್ನು ನಮ್ಮದೇ ಯೋಜನೆ ನಮ್ಮ ಮನೆಯಿಂದ ಕೊಟ್ಟ ಹಾಗೆ ಹೇಳುವಂತದನ್ನ ನಾವು ನೋಡಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಇರುವಾಗ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಇರುವಾಗ ರೈತರ ಪರವಾಗಿ ರೈತ ವಿದ್ಯಾನಿಧಿ ಯೋಜನೆ, ಕೇಂದ್ರದ ಮೋದಿ ಅವರು ಕೊಟ್ಟಂತ ಕಿಸಾನ್ ಸನ್ಮಾನ್ ಯೋಜನೆಯ ರಾಜ್ಯ ಸರ್ಕಾರದಿಂದ ಕೂಡ ಬೊಮ್ಮಾಯಿ ಅವರು ಅವಾಗ ಯಡಿಯೂರಪ್ಪನವರು 4,000 ರೂಪಾಯಿಯನ್ನ ಪ್ರತಿ ವರ್ಷ ಕೊಡ್ತಾ ಇದ್ರು. ಅದನ್ನ ರದ್ದು ಮಾಡಿದ್ದಾರೆ. ಅದೇ ರೀತಿ ರೈತ ವಿದ್ಯಾನಿಧಿಯನ್ನ ರದ್ದು ಮಾಡಿದ್ದಾರೆ. APMC ಕಾಯ್ದೆಯನ್ನ ಬದಲಾವಣೆ ಮಾಡಿದ್ದಾರೆ. ಒಟ್ಟು ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಏನೆಲ್ಲ ರೈತರಿಗೆ ಪೂರಕವಾದಂತಹ ಕೆಲಸವನ್ನ ಮಾಡಿದ್ದಾರೆ ಅದನ್ನು ಎಲ್ಲ ರದ್ದು ಮಾಡಿ ವಿರೋಧ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಹುಶಃ ಕಾಂಗ್ರೆಸ್ ಅವರಿಗೆ ಬೇರೆ ಏನು ಯೋಜನೆಗಳು ಇಲ್ಲದಾಗ ಬಿಜೆಪಿಯ ಸರ್ಕಾರ ಏನು ಯೋಜನೆಗಳನ್ನ ತಂದಿದೆ ಅದನ್ನ ಇವತ್ತು ರದ್ದು ಮಾಡುವಂತ ಕೆಲಸವನ್ನು ಮಾತ್ರ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ರೈತರು, ನಾವು ಕಾರ್ಯಕರ್ತರು ನಾವು ಜಾಗೃತಿಯನ್ನ ಮೂಡಿಸಬೇಕು. ಈ ದೃಷ್ಟಿಯಲ್ಲಿ ಮತದಾರರಿಗೆ ಕೂಡ ಈ ಒಂದು ವಿಚಾರವನ್ನ ಮುಟ್ಟಿಸಬೇಕೆಂಬ ಉದ್ದೇಶದಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರೈತ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಇವತ್ತು ಕಾರ್ಯಕರ್ತರು, ಜನಪ್ರತಿನಿಧಿಗಳು, ಸಹಕಾರಿ ಸಂಘದ ನಿರ್ದೇಶಕರುಗಳು, ಅಧ್ಯಕ್ಷರು, ಅದೇ ರೀತಿ ರೈತರು ಈ ಸಮಾರಂಭ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಮಗದೊಮ್ಮೆ ನಾನು ಬಿಜೆಪಿಯ ವತಿಯಿಂದ ಸ್ವಾಗತಿಸುತ್ತಾ ಇವತ್ತು ವೇದಿಕೆಯಲ್ಲಿ ಅನೇಕ ಗಣ್ಯರು ಇವತ್ತು ಉಪಸ್ಥಿತಿದ್ದಾರೆ. ಮುಂದೆ ಅವರು ಈ ಬಗ್ಗೆ ಮಾಹಿತಿ ಮಾರ್ಗದರ್ಶನವನ್ನು ಕೊಡ್ಲಿಕ್ಕಿದ್ದಾರೆ. ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಕಾಂಗ್ರೆಸ್ಸಿನ ರೈತ ವಿರೋಧಿ ನೀತಿಗೆ, ಕಾಂಗ್ರೆಸ್ಸಿನ ಜನ ವಿರೋಧಿ ನೀತಿಗೆ, ರೈತರ ಆತ್ಮಹತ್ಯೆಗೆ ಕಾರಣ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ವಿರೋಧಿ ನೀತಿಗೆ ಕಾರಣ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾದ ವತಿಯಿಂದ ನಡೆಯುತ್ತಿರುವಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತಿರುವಂತ ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿಗಳು, ವೈದ್ಯರು ಅಂತ ಡಾಕ್ಟರ್ ನವೀನ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮಂಡಲದ ಅಧ್ಯಕ್ಷರಾದ ಸಾಜಾ ರಾಧಾಕೃಷ್ಣ ಆಳ್ವ, ಜಗನ್ನಿವಾಸ ರಾವ್ ಅವರೇ, ಹಿರಿಯಂತ ಚೆನ್ನ ತಿಮ್ಮಪ್ಪ ಶೆಟ್ಟಿ,
ಉಡಿಯ ರಾಧಾಕೃಷ್ಣಯ್ಯವರೇ, ಆಶಾ ತಿಮ್ಮಪ್ಪನವರೇ, ಆರ್ ಸಿ ನಾರಾಯಣರೇ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಸೇರಿರುವಂತ ಎಲ್ಲ ಜನಪ್ರತಿನಿಧಿಗಳೇ, ರೈತಾಪಿ ಬಂಧುಗಳೇ, ಕರ್ನಾಟಕದ 4 ಕೋಟಿ ರೈತರ ಪರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿ ಪುತ್ತೂರು ನಗರದಲ್ಲಿ ಮತ್ತೊಮ್ಮೆ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇದೆ ಅಂತೇಳಿ ತೋರಿಸಿಕೊಡುವ ಕೆಲಸ ಮಾಡಿದಂತ ಎಲ್ಲ ರೈತಾಪಿ ವರ್ಗದವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಕಾಂಗ್ರೆಸ್ ಅಂದ್ರೆ ಬರ, ಬಿಜೆಪಿ ಅಂದ್ರೆ ಸಮೃದ್ಧಿ. ಅದಕ್ಕೆ ಬೆಳಿಗ್ಗೆ ಮಳೆ ಬಂದಿದೆ. ಬಿಜೆಪಿ ಇವತ್ತು ರೈತ ಪರವಾದಂತ ಹೋರಾಟವನ್ನು ಮಾಡ್ತಾ ಇದೆ ಅಂತೇಳಿ ಬೆಳಿಗ್ಗೆ ವರುಣ ಕೂಡ ತನ್ನ ತುಂತುರು ಹಣಿಯನ್ನು ಸುರಿಸುವ ಮುಖಾಂತರ ರೈತರ ಪರವಾಗಿ ಬಿಜೆಪಿ ಇದೆ ಅಂತ ತೋರಿಸಿಕೊಟ್ಟಿದೆ. ಇತ್ತು ಕರ್ನಾಟಕದಲ್ಲಿ ಕಿವುಡು, ಕುರುಡು, ಮೂಕ, ಕುಂಟ ಸರ್ಕಾರ ಇದೆ. ಯಾಕಂದ್ರೆ 107 ದಿವಸ ಆಯ್ತು, ಮುಖ್ಯಮಂತ್ರಿಗಳು ಕುರ್ಚಿ ಬೀಳುವುದಿಲ್ಲ. ಕುರ್ಚಿ ಬಿಟ್ಟು ಕರ್ನಾಟಕದ ಆ ಉದ್ದಗಲಕ್ಕೆ ಬರ ಏನಾಗಿದೆ, ರೈತ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅಂತೇಳಿ ಆ ಬರ ಪರಿಹಾರಕ್ಕೆ ಮುಂದೆ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಿಲ್ಲ, ಪ್ರವಾಸವನ್ನು ಹಮ್ಮಿಕೊಳ್ಳುವುದಿಲ್ಲ. ಕಾರಣ, ಕುರ್ಚಿಯ ಒಂದು ಕಾಲನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ, ಇನ್ನೊಂದು ಕಾಲನ್ನು ಬಿ ಕೆ ಹರಿಪ್ರಸಾದ್ ಇಟ್ಕೊಂಡಿದ್ದಾರೆ, ಮತ್ತೊಂದನ್ನು ಪರಮೇಶ್ವರ್ ಇಟ್ಕೊಂಡಿದ್ದಾರೆ, ಮತ್ತೊಂದು ಕಾಲನ್ನು ಮುನಿಯಪ್ಪ ಇಟ್ಕೊಂಡಿದ್ದಾರೆ ಗಟ್ಟಿಯಾಗಿ. ಬಹುಶಃ 4 ಕಾಲುಗಳು ಯಾವಾಗ ಅಲುಗಾಡ್ತದೆ ಅಂತೇಳಿ ಮುಖ್ಯಮಂತ್ರಿಗಳು ವಿಧಾನಸೌಧ ಬಿಟ್ಟು ಬರುವುದಿಲ್ಲ, ರೈತರ ಸಮಸ್ಯೆಯನ್ನು ಆಲಿಸುವುದಿಲ್ಲ. ಯಾವಾಗ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಆವಾಗ ರೈತರ ಆತ್ಮಹತ್ಯೆ. 2013ರಲ್ಲಿ ಸುವರ್ಣಸೌಧದಲ್ಲಿ ನಮ್ಮ ಕರ್ನಾಟಕದ ಅಸೆಂಬ್ಲಿ ಆಗ್ತಾ ಇರ್ತದೆ. ಆ ಸುವರ್ಣ ಕರ್ನಾಟಕದ ಮುಂದೆ ವಿಠ್ಠಲ ಅಡಬಾವಿ ಎನ್ನುವಂತ ಒಬ್ಬ ಕಾರ್ಯಕರ್ತ ಮುಖ್ಯಮಂತ್ರಿಗಳ ಕಣ್ಣೆದುರೇ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. 2013ರಲ್ಲಿ ಸುಮಾರು 2,500 ರೈತರು 5 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. 107 ದಿವಸದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ದಿನಕ್ಕೆ 2 ಜನ ರೈತರಾಗಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಬಂಧುಗಳೇ. 170 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಸರ್ಕಾರಕ್ಕೆ ಕಿವಿ ಇದೆಯಾ, ಕಣ್ಣು ಇದೆಯಾ, ಹೃದಯ ಇದೆಯಾ ಅಂತ ನಾನು ಅದಕ್ಕೆ ಹೇಳಿದೆ. ಕಿವುಡು ಕುರುಡು ಸರ್ಕಾರ ಅಂತ ಅದಕ್ಕೆ ಹೇಳಿದೆ. ರೈತರ ಪರವಾಗಿ ಯಾರು ನಿಲ್ಬೇಕು? ರೈತ ಪರ ಹೋರಾಟ ಮಾಡಿದಂತ, ರೈತ ಪರ ಬಜೆಟ್ ಮಂಡನೆ ಮಾಡಿದಂತ ಆ ಯಡಿಯೂರಪ್ಪನವರು ಇರುವಾಗ ಈ ರಾಜ್ಯ ಸಮೃದ್ಧಿ ನೆಮ್ಮದಿಯನ್ನು ಕಾಣ್ತಾ ಇತ್ತು. ಯಾವುದೇ ಆತ್ಮಹತ್ಯೆಗಳು ಆಗ್ತಾ ಇರಲಿಲ್ಲ. ರೈತರಿಗೆ ಏನೇನು ಕಾರ್ಯಕ್ರಮಗಳನ್ನು ಕೊಡಬೇಕೋ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೊಡುವ ಮುಖಾಂತರ ರೈತ ಪರವಾದಂತ, ರೈತರ ಹಿತಾಸಕ್ತಿಯನ್ನು ಕಾಣುವಂತ ಆ ಯಡಿಯೂರಪ್ಪ ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನು ತಂದಿದ ಆ ಎಲ್ಲವಕ್ಕೆ ತಿಲಾಂಜಲಿ ನೀಡುವ ಕೆಲಸ ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಬಂಧುಗಳೇ. ನಾನೊಬ್ಬ ರೈತ, ಹೆಮ್ಮೆ ಇದೆ ನನಗೆ. ಮಣ್ಣಿನ ಮಕ್ಕಳು ಇವತ್ತು ದೇಶದ ಆಸ್ತಿ. ಈ ಮಣ್ಣಿನ ಮಕ್ಕಳು ಉಳಿದ್ರೆ ಈ ದೇಶ ಉಳಿತದೆ, ಈ ಸಂಸ್ಕೃತಿ ಉಳಿತದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಂಸ್ಕೃತಿಯ ಬಗ್ಗೆ, ಈ ಮಣ್ಣಿನ ಮಕ್ಕಳ ಬಗ್ಗೆ ಇವತ್ತು ಕಾಳಜಿ ಇಲ್ಲ. ಇವತ್ತು ಒಬ್ಬ ಮಂತ್ರಿ ಹೇಳ್ತಾನೆ, ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವನಿಗೆ ಪರಿಹಾರ ಸಿಗ್ತದೆ, ಅದಕ್ಕೆ ಅವ ಆತ್ಮಹತ್ಯೆ ಮಾಡಿಕೊಂಡ. ಎಂತ ಬೇಜವಾಬ್ದಾರಿಯ ಮಾತು. ಸಿದ್ದರಾಮಯ್ಯ ಕ್ಯಾಬಿನೆಟ್ ಒಬ್ಬ ಮಂತ್ರಿ ಹೇಳುವಂತ ಮಾತು ಬಂಧುಗಳೇ. ಇವತ್ತು ಕರ್ನಾಟಕ ಕತ್ತಲೆಯಲ್ಲಿದೆ. ಮೊನ್ನೆ ನಮ್ಮ ಮಾಜಿ ವಿದ್ಯುತ್ ಸಚಿವರು ಉಲ್ಲೇಖ ಮಾಡಿದ್ರು. ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕದಲ್ಲಿ ಬಹುಶಃ ವಿದ್ಯುತ್ ಬೇಡಿಕೆ ಹೆಚ್ಚಿತ್ತು ಅಂದ್ರೆ 16,954 ಮೆಗಾವ್ಯಾಟ್. ಬಹುಶಃ ಇದು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಷ್ಟು ಆಗಸ್ಟ್ ಅಲ್ಲಿ ಡಿಮಾಂಡ್ ಬಂದಿದೆ. ಯಾಕಂದ್ರೆ ಮಳೆ ಇಲ್ಲ, ಯಾವುದೇ ಡ್ಯಾಮ್ಗಳು ತುಂಬಲಿಲ್ಲ, ವಿದ್ಯುತ್ತಿನ ಅಭಾವ ಸೃಷ್ಟಿಯಾಯ್ತು. ಕಾಂಗ್ರೆಸ್ ಏನ್ ಮಾಡಿತು? ಭ್ರಷ್ಟಾಚಾರಕ್ಕೆ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ವಿದ್ಯುತ್ ಖರೀದಿಯಿಂದ ಆರಂಭ ಆಯ್ತು. ಈ ಸರ್ಕಾರ ಮೊದಲೇ ಯೋಚನೆ ಮಾಡಿದ್ರೆ ಖಾಸಗಿಯವರಿಂದ 4 ರೂಪಾಯಿಂದ 5 ರೂಪಾಯಿಗೆ ವಿದ್ಯುತ್ ಸಿಗ್ತಾ ಇತ್ತು. ಈ ಸರ್ಕಾರ 8 ರೂಪಾಯಿಂದ 9 ರೂಪಾಯಿ ತನಕ ಖರೀದಿ ಮಾಡ್ತಾ ಇದೆ ವಿದ್ಯುತ್ತಿಗೆ ದುಡ್ಡು ಕೊಟ್ಟು. ಕರ್ನಾಟಕದ ಜನತೆಯನ್ನು ಶೋಷಣೆ ಮಾಡ್ತಾ ಇದೆ. ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್. ನಮ್ಮ ರೈತರು ಇವತ್ತು ಲೋಡ್ ಶೆಡ್ಡಿಂಗ್, ಪವರ್ ಕಟ್ ಅಂತೇಳಿ ಬಹುಶಃ ಇವತ್ತು ಕತ್ತಲೆಯಲ್ಲಿದ್ದಾರೆ. ಒಂದು ಕಡೆಯಿಂದ ಭಾಗ್ಯಗಳು,
ಗ್ಯಾರಂಟಿಗಳು ಯಾರಿಗೆ ಸ್ವಾಮಿ ಗ್ಯಾರಂಟಿ? ಕಾಂಗ್ರೆಸ್ ಅವರಿಗೆ ಗ್ಯಾರಂಟಿ. ಇವತ್ತು 5 ವರ್ಷ ಸರ್ಕಾರ ಗ್ಯಾರಂಟಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ 200 ಯೂನಿಟ್ ವಿದ್ಯುತ್ ಉಚಿತ ಅಂತ ಕೊಟ್ಟು ಇವತ್ತು 63 ಯೂನಿಟ್ ಮಾತ್ರ ರೈತರಿಗೆ, ನಮ್ಮ ಸಾಮಾನ್ಯ ಜನರಿಗೆ ವಿದ್ಯುತ್ ಕೊಡ್ತಾ ಇದೆ. ಬಂಧುಗಳೇ, ಕರ್ನಾಟಕವನ್ನು ಕತ್ತಲೆ ಆಗಿದಂತ ಆ ಕಾಂಗ್ರೆಸ್ ಇವತ್ತು ಬಹುಶಃ ಆ ಸಾಮಾನ್ಯ ಜನರ ಹಿಡಿ ಶಾಪವನ್ನು ಇವತ್ತು ಕಾಣ್ತಾ ಇದೆ. 5 ಭಾಗ್ಯಗಳನ್ನು 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ ರೈತರಿಗೆ ಅನ್ನಭಾಗ್ಯ ಅಂತ ಕೊಟ್ಟಿತ್ತು. ಮೊನ್ನೊಬ್ಬ ರೈತನನ್ನ ಅಲ್ಲಿಗೆ ಬಂದಿದ್ದ ಒಬ್ಬ ಅನ್ನಭಾಗ್ಯದ ಫಲಾನುಭವಿ, ಸ್ವಾಮಿ ಎಂಟು 140 ರೂಪಾಯಿ ಬರ್ಬಿಡು ತಿಂಗಳಿಗೂ, ಅರಿತ ರೂಪಾಯಿ ಅರಿ 18 ರೂಪಾಯಿ 32 ರೂಪಾಯಿ ಕುಚಿಲಕ್ಕಿ ಜಾಸ್ತಿ ಆಗ್ತದೆ. ಜನ ಹೆಚ್ಚಿದೆ ತೊಂಡ. ಇದು ಪರಿಸ್ಥಿತಿ ಕರ್ನಾಟಕದ್ದು. ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆಯಿಂದ ಒಳಗೆ ತಗೊಳ್ಳುವಂತ ಪರಿಸ್ಥಿತಿ ಕರ್ನಾಟಕ ಸರ್ಕಾರದ್ದು. ನಾನೊಬ್ಬ ಶಾಸಕನಾಗಿದ್ದೆ. ಕಳೆದ 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಬಹುಶಃ ಯಡಿಯೂರಪ್ಪ ಒನ್ ಮ್ಯಾನ್ ಆರ್ಮಿಯ ರೀತಿಯಲ್ಲಿ ಕ್ಯಾಬಿನೆಟ್ ಇಲ್ಲದೆ ಇರುವಾಗ, ಪ್ರಾಕೃತಿಕ ವಿಕೋಪಗಳಾದಾಗ ಬಹುಶಃ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡಿದ್ರು. ಇವತ್ತು 190 ತಾಲೂಕುಗಳಲ್ಲಿ ಬರ ಇದೆ. ಸಿದ್ದರಾಮಯ್ಯ ಏನ್ ಹೇಳ್ತಾರೆ? ಕೇಂದ್ರದ ಆ ಒಂದು ಪರಿಷ್ಕೃತ ಪಟ್ಟಿ ಬರಬೇಕು ನಮಗೆ. ಕೇಂದ್ರದ ಆ ಒಂದು ಏನು ಕಾರ್ಯಕ್ರಮದ ಅಡಿಯಲ್ಲಿ ಬಹುಶಃ ನಮಗೆ ಆ ಬರ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ದಿವಸ ಆಯ್ತು ಬರ ಬಂದು? ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಇರುವಾಗ ಪ್ರಾಕೃತಿಕ ವಿಕೋಪಗಳಾದಾಗ ಕೇಂದ್ರ ಸರ್ಕಾರವನ್ನು ಕಾಯಲಿಲ್ಲ, ಯಾವುದೋ ಕ್ಯಾಬಿನೆಟ್ ಮೀಟಿಂಗ್ ಕಾಯಲಿಲ್ಲ. ರೈತರ ಹಿತವನ್ನು ಕಾಪಾಡುವಂತದನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ತಕ್ಷಣ ಧುಮುಕುವಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಇವತ್ತು ಕುಂಟುನೆಪ ಹೇಳ್ತಾ ಇದೆ, ಕೇಂದ್ರದ ಮೇಲೆ ಗೂಬೆ ಕೂರ್ತಾ ಇದೆ. ಸಿದ್ದರಾಮಯ್ಯನವರೇ ತಾಕತ್ತಿದ್ರೆ ಇವತ್ತೇ ಪ್ರವಾಸ ಹೊರಡಿ, ಘೋಷಣೆ ಮಾಡಿ ಪ್ರಾಕೃತಿಕ ವಿಕೋಪಗಳಿಗೆ ಬರ ಪರಿಹಾರಕ್ಕೆ ಏನ್ ಮಾಡ್ಬೇಕಾದ್ರೆ ಮಾಡುವಂತ ಕೆಲಸವನ್ನು ಮಾಡಿ. ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಅಂತ ಹೇಳಿ ಪ್ರಶ್ನೆ ಮಾಡುವಂತ ಸಂಗತಿ ಬಂದಿದೆ. ಬಹಳಷ್ಟು ರೈತರು ಬರ್ತಾ ಇದ್ದಾರೆ. ಇವತ್ತು ಈ ರೈತರಿಗೆ ಸಾಲ ಮನ್ನಾ ಬಡ್ಡಿ ಮನ್ನಾ ಮಾಡುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಹಿಂದಿನ ಬಾರಿ ಮಾಡಿತ್ತು. ಸುಮಾರು 27,000 ಕೋಟಿ ರೂಪಾಯಿಯನ್ನು 1 ಲಕ್ಷದಾಗಿ ಸಾಲ ಮನ್ನಾ ಮಾಡುವಂತ ಸಂಗತಿ ಆಯ್ತು. ಶಶಿಕುಮಾರ್ ಬಾಲೆಟ್ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಕೂತಿದ್ದಾರೆ. ಬಹುಶಃ ಇವತ್ತು ಹೇಳ್ಬೋದು ಎಷ್ಟು ಜನ ರೈತರಿಗೆ ಇನ್ನೂ ಕೂಡ ದುಡ್ಡು ಬರಲಿಲ್ಲ. ರೈತರ ಪರವಾಗಿದ್ರೆ ತಕ್ಷಣ ರೈತರ ಸಾಲ ಮನ್ನಾ ದುಡ್ಡನ್ನು ಮಂಜೂರು ಮಾಡಿ ರೈತರಿಗೆ 3 ಲಕ್ಷ ರೂಪಾಯಿಯಲ್ಲಿ 0% ಬಡ್ಡಿಯಲ್ಲಿ ಕೊಡ್ತಾ ಇದ್ದಂತ ಕರ್ನಾಟಕ ಸರ್ಕಾರ 5 ಲಕ್ಷಕ್ಕೆ 0% ಅಲ್ಲಿ ಕೊಡ್ತೇವೆ ಅಂತ ಹೇಳಿ ಅವರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. 3% ಬಡ್ಡಿಯಲ್ಲಿ 15 ಲಕ್ಷ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆಯಾಗಿ ಉಳಿದಿದೆ. ರೈತರಿಗೆ ಇನ್ನೂ ಕೂಡ ತಪ್ಪಲಿಲ್ಲ. ಇವತ್ತು ಘೋಷಣೆ ಮಾಡುವ ಸರ್ಕಾರ, ಅನುಷ್ಠಾನ ಮಾಡುವಂತ ಸರ್ಕಾರ ಅಲ್ಲ. ಹಾಲು ಉತ್ಪಾದಕರಿದ್ದಾರೆ, ಭಾರಿ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಹಾಲು ಉತ್ಪಾದಕರಿಗೆ ಬಿಜೆಪಿ ಸರ್ಕಾರ ಕ್ಷೀರ ಸಮೃದ್ಧಿ ಬ್ಯಾಂಕ್ ಅಂತೇಳಿ ಆರಂಭ ಮಾಡಿ ಸುಮಾರು 21 ಲಕ್ಷ ಹಾಲು ಉತ್ಪಾದಕರಿಗೆ 1,000 ಕೋಟಿಯನ್ನು ಬಜೆಟ್ ಅಲ್ಲಿ ಇಡುವಂತ ಸಂಗತಿ ಆಯ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಹಾಲು ಉತ್ಪಾದಕರ ಹಾಲಿಗೆ ಇವತ್ತು ಹುಳಿಯುವಂತ ಕೆಲಸ ಮಾಡ್ತಾ ಇದೆ. ಆ ಕ್ಷೀರ ಸಮೃದ್ಧಿ ಬ್ಯಾಂಕ್ ಅನ್ನು ಕೈಬಿಟ್ಟಿದೆ. ರೈತರಿಗೆ 4 ತಿಂಗಳಿಂದ 5 ರೂಪಾಯಿಯಿಂದ 7 ರೂಪಾಯಿ ಸಬ್ಸಿಡಿ ಕೊಡ್ತೇವೆ ಅಂತ ಹೇಳಿ ಗೋತಾ ಹಾಕಿದೆ. ಎಲ್ಲಿ ಹೋದ್ರು ಇವತ್ತು ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇವತ್ತು ರೈತರಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರುವ ರೈತರಿಗೆ ಆ ಒಂದು ಕೃಷಿ ಕಾರ್ಯವನ್ನು ಮಾಡಬೇಕಿದ್ರೆ ಪ್ರಧಾನಮಂತ್ರಿ ಅವರು ಇಡೀ ದೇಶದ ರೈತರನ್ನು ಮುಖ್ಯ ವಾಹಿನಿಗೆ ತರಬೇಕೆನ್ನುವಂತ ದೃಷ್ಟಿಯಿಂದ ಕಿಸಾನ್ ಸಮ್ಮಾನ್ ನಿಧಿ ಅಂತಂದ್ರು. ವರ್ಷಕ್ಕೆ 6,000 ರೂಪಾಯಿಯನ್ನು ರೈತರ ಖಾತೆಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಸುಮಾರು 50 ಲಕ್ಷ ರೈತರು ಕರ್ನಾಟಕದ ಫಲಾನುಭವಿಗಳು. ಬಂಧುಗಳೇ, ಯಡಿಯೂರಪ್ಪನವರು ವರ್ಷಕ್ಕೆ 4,000 ಕೊಡುವಂತ ಸಂಗತಿಯನ್ನು ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಕಿಸಾನ್ ಸಮ್ಮಾನ್ ನಿಧಿಯನ್ನು ನಿಲ್ಲಿಸುವಂತ ಕೆಲಸ ಮಾಡಿದೆ. ಇವತ್ತು ಆ ರೈತರನ್ನು ಕತ್ತಲೆಯಲ್ಲಿ ಇಡುವಂತ ಕೆಲಸ ಮಾಡಿದೆ. ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಎಲ್ಲಿಯ ತನಕ ಇದೆಯೋ ಅಲ್ಲಿಯ ತನಕ ಬಹುಶಃ ಜನರಿಗೆ ಉಳಿಗಾಲ ಇಲ್ಲ, ರೈತರಿಗೆ ನೆಮ್ಮದಿ ಇಲ್ಲ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಪರವಂತ ಹೋರಾಟ, ಪುತ್ತೂರಿನ ಜನತೆಯ ಸಹಕಾರವನ್ನು ಪಡ್ಕೊಂಡು ಈ ಕಾಂಗ್ರೆಸ್ಸಿನ ಜನ ವಿರೋಧಿ ನೀತಿಯನ್ನು ಖಂಡಿಸಬೇಕು ಅಂತ ಹೇಳಿ
ಸಾವಿರಾರು ಸಂಖ್ಯೆಯಲ್ಲಿ ರೈತರು, ನಮ್ಮ ಸಹಕಾರಿಗಳು, ಎಲ್ಲ ಕಾರ್ಯಕರ್ತರು ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಹಳ್ಳಿಯಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ಲಿಕ್ಕಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡ್ತಾ ಮಾತಾಡ್ತೇನೆ. ಜೈ ಹಿಂದ್. ಕರಾವಳಿ ಭಾಗದಲ್ಲಿ ಸಂಘಟನೆಯಲ್ಲಿ ಪಾತ್ರ ವಹಿಸುವುದು ಅಂತಂದ್ರೆ ಬಹಳ ಸಂತೋಷ ಆಗ್ತದೆ. ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ಶಿಸ್ತು, ಅವರಲ್ಲಿರ್ತಕ್ಕಂಥ ಬದ್ಧತೆ, ಅವರಲ್ಲಿರ್ತಕ್ಕಂಥ ದೇಶಾಭಿಮಾನ, ಅವರಲ್ಲಿರ್ತಕ್ಕಂಥ ಕಾಳಜಿ ನಿಜವಾಗ್ಲೂ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಅದು ಮಾದರಿ ಆಗಿರ್ತಕ್ಕಂಥ ವಿಷಯ. ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಬಿಜೆಪಿಯ ಮತ್ತೊಂದು ವಿಶೇಷ ಇರ್ತದೆ ಅಂದ್ರೆ, ನಾವು ಅಧಿಕಾರದಲ್ಲಿರಲಿ ಅಧಿಕಾರದಲ್ಲಿ ಇಲ್ಲದಲೇ ಇರಲಿ, ನಮ್ಮದು ಜನಪರ, ಪ್ರಜಾಪರ, ಸಂವಿಧಾನ ಪರ ಅಂತಕ್ಕಂಥ ನಿಲುವುಗಳನ್ನ ನಾವು ಯಾವತ್ತೂ ತೆಗೆದುಕೊಳ್ತೀವಿ. ರಾಷ್ಟ್ರೀಯತೆ ಮತ್ತು ದೇಶದ ಅಭಿಮಾನ ಮತ್ತು ಹಿಂದುತ್ವದ ವಿಚಾರ ಬಂದಾಗ ನಮ್ಮ ಪಕ್ಷ ಯಾವುದೇ ವಿಷಯಕ್ಕೂ ಕಾಂಪ್ರಮೈಸ್ ಆಗ್ತಕ್ಕಂಥ ವಿಚಾರಧಾರೆಯಲ್ಲಿ ನಾವಿಲ್ಲ. ಮುಖ್ಯವಾಗಿ ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕಟೀಲ್ ಜಿ ಅವರು ಮತ್ತು ರೈತ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀ ಹಿರಣ್ಣ ಕಡಾಡಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಮಂಡಲ ಮಟ್ಟದಲ್ಲಿ ಈಗ ನಡೀತಾ ಇದೆ ರಾಜ್ಯಾದ್ಯಂತ. 312 ಮಂಡಲಗಳಲ್ಲಿ ಸಕ್ರಿಯವಾಗಿ ಕೆಲಸಗಳನ್ನು ನಾವು ತೊಡಗಿಕೊಂಡಿದ್ವಿ. ಯಾಕೆ ಈ ಪ್ರತಿಭಟನೆ? ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧವಾಗಿ ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಮತ್ತು ಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದಲ್ಲಿ ನಾವು ಇದನ್ನು ತೆಗೆದುಕೊಂಡು ಹೋಗ್ಬೇಕು. ಇದ್ರ ಮುಖಾಂತರ ಜನರಲ್ಲಿರ್ತಕ್ಕಂಥ ಕಾಂಗ್ರೆಸ್ ವಿರೋಧಿ ನೀತಿಯನ್ನ ಗಟ್ಟಿಗೊಳಿಸಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ರೈತ ವಿರೋಧಿ ನೀತಿಯನ್ನ ಜನರ ಮನದಲ್ಲಿ ಹೇಳಬೇಕು ಅಂತ ವಿಚಾರಧಾರೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಾನ್ಯ ಸಿದ್ದರಾಮಯ್ಯವರ ತಂಡ ರಾಜ್ಯದಲ್ಲಿ ಏನ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ತಮ್ಗೆಲ್ಲ ಗೊತ್ತಿದೆ, ಈ ರಾಜ್ಯದ ಮತ್ತು ದೇಶದ ಬೆನ್ನೆಲುಬು ರೈತ, ಈ ದೇಶದ ಉದ್ಧಾರಕ್ಕೆ ಕಾರಣ ಆಗಿರ್ತಕ್ಕಂಥ ಅನ್ನದಾತ, ಪ್ರತಿಯೊಬ್ಬ ನಾಗರಿಕರು, ಈ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರನ್ನು ನಾವು ಊಟ ಮಾಡುವಾಗ ನೆನೆಸ್ಕೋವಾಗಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಅದು ರೈತ. ಆದ್ರೆ ನಾವು ಭಾಜಪದವರು ನಮ್ಮ ಸರ್ಕಾರ ಇದ್ದಾಗ, ನಮಗೆ ನೀವು ಅಧಿಕಾರ ಕೊಟ್ಟಾಗ ನಾವು ಯಾವತ್ತೂ ಅವ್ರನ್ನ ಭಾವನಾತ್ಮಕವಾಗಿ ಬಳಸ್ಕೊಳ್ಳಿಲ್ಲ. ಅವರ ಪರವಾಗಿ ಜನಪರ ಕಾಳಜಿಯನ್ನು ವ್ಯಕ್ತಪಡಿಸಿದ್ವಿ. ಜೊತೆಗೆ ಅವರ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ವಿ. ಅದು ಮಾತಿನಲ್ಲಿ ಮಾತೇ ಅಲ್ಲ, ನಾವು ಕೃತಿಯಲ್ಲಿ ಅದನ್ನು ರೂಪಿಸಿದ್ವಿ ಅನ್ನೋದಕ್ಕೆ ಸಾಕಷ್ಟು ರೈತ ಪರ ಯೋಜನೆಗಳನ್ನ ತಂದಿತ್ತು. ಇಡೀ ದೇಶಕ್ಕೆ ರೈತ ಪರ ಕೃಷಿ ಬಜೆಟ್ ಅನ್ನು ತಂದಿರ್ತಕ್ಕಂಥವರು ಸನ್ಮಾನ್ಯ ಯಡಿಯೂರಪ್ಪನವರು. ಇಡೀ ದೇಶಕ್ಕೆ ಅದು ಮಾದರಿ ಆಯಿತು. ಕಾಂಗ್ರೆಸ್ ಸರ್ಕಾರ 2009ರಲ್ಲಿ ಕೇಂದ್ರ ಸರ್ಕಾರವನ್ನು ಬಿಟ್ಟು ಹೋಗುವಾಗ 2014ರಲ್ಲಿ ಅವರು ತಮ್ಮ ದೇಶದಲ್ಲಿ ಅವರ ಆಡಳಿತವನ್ನು ಕೊನೆಗೊಳಿಸಿದಾಗ ಕೇಂದ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬಜೆಟ್ ಕೃಷಿ ಕ್ಷೇತ್ರಕ್ಕೆ ಬರೀ 23,000 ಕೋಟಿ. ನಮ್ಮ ಸರ್ಕಾರ 2022-23ರಲ್ಲಿ ಕೊಟ್ಟಿರ್ತಕ್ಕಂಥದ್ದು 1,56,000 ಕೋಟಿ ಹಣವನ್ನ ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿದೆ. ಅದರ ಅರ್ಥ ಏನಂತಂದ್ರೆ, ಕೃಷಿ ಬಗ್ಗೆ, ಕೃಷಿ ಕ್ಷೇತ್ರದ ಬಗ್ಗೆ ನಮ್ಮ ಸರ್ಕಾರಕ್ಕೆ ಇದ್ದಂತ ಕಾಳಜಿ ಮತ್ತು ಬದ್ಧತೆಯನ್ನು ಪ್ರತಿಪಾದಿಸುತ್ತದೆ. ಅದನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರದವರೇ, ನಿಮಗೆ ಅಲ್ಪಸಂಖ್ಯಾತಕರನ್ನ ಓಲೈಕೆ ಮಾಡ್ತಕ್ಕಂಥದ್ದು, ಅವರನ್ನ ತುಚ್ಛೀಕರಣ ಮಾಡ್ತಕ್ಕಂಥದ್ದು, ಅವರನ್ನ ಕತ್ತಲಲ್ಲಿ ಇಡ್ತಕ್ಕಂಥದ್ದು, ಅವರ ಅನಕ್ಷರತೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ ಬಿಟ್ರೆ ಹಿಂದೂ ಪರ ನಿಲುವುಗಳನ್ನು ನೀವು ಯಾವತ್ತೂ ತೆಗೆದುಕೊಂಡೇ ಇಲ್ಲ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಸರ್ಕಾರ ಗೋ ಹತ್ಯೆ ಮಸೂದೆ ಕಾಯ್ದೆಯನ್ನು ತಂದು ಸುಮ್ಮನಿರ್ಲಿಲ್ಲ. ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ಮಂಡಲಗಳಲ್ಲಿ ನಾವು ಗೋಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂದ್ಕೊಂಡು ಬಜೆಟ್ ಅಲ್ಲಿ ಹಣವನ್ನು ತಂದಿದ್ವಿ. ಆದ್ರೆ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಆದ ತಕ್ಷಣ ಅವ್ರು ಮಾಡಿದ ಕೆಲಸ ಏನಂತಂದ್ರೆ, ಗೋಶಾಲೆಗಳನ್ನ ಮಾಡೋದು ಬೇಡ ಅಂತ ಹೇಳಿದ್ರು. ತಾವೆಲ್ಲ ಗಮನಿಸಿ, ಈ ರಾಜ್ಯದ ಮತ್ತು ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರ್ಲಕ್ಷ್ಯ ಮಾಡಬೇಕು, ಅವ್ರನ್ನ ವಿರೋಧಿಸಬೇಕು, ಅವ್ರ ವಿರೋಧವಾಗಿ ಮತ ಹಾಕಿಸ್ಬೇಕು, ಅದ್ರ ಪರವಾಗಿ ಜನಾಭಿಪ್ರಾಯ ರೂಢಿಸಬೇಕಂತ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಸಕ್ರಿಯವಾಗಿ ಗ್ರಾಮ ಮಟ್ಟದಲ್ಲಿ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇನಂತಂದ್ರೆ, ಇಡೀ ಮನುಕುಲ ಇವತ್ತು ಉಳಿತು ಅಂತಂದ್ರೆ ಅದಕ್ಕೆ ಗೋಮಾತೆಯ ಕಾಣಿಕೆ ತುಂಬಾ ಇದೆ. ಇವತ್ತು ಮಣ್ಣು ಮತ್ತು ನೀರು ಮತ್ತು ನಮ್ಮೆಲ್ಲ ಆರೋಗ್ಯ ಮತ್ತು ನಾವೆಲ್ಲ ಇವತ್ತು ಸಂತೃಪ್ತವಾಗಿ ಬದುಕಬೇಕು ಅಂತಂದ್ರೆ, ತಾವು ಒಂದು ವಿಷಯ ಏನಾಗಿದೆ ಅಂತಂದ್ರೆ, ಕಳೆದ 10 ವರ್ಷಗಳ ಹಿಂದೆ
ಯಾವಾಗ ಈ ಭೂಮಿಯಲ್ಲಿ ಈ ಪೃಥ್ವಿಯಲ್ಲಿ ನಾಗರಿಕತೆ ಪ್ರಾರಂಭ ಆಯ್ತೋ ನಮ್ಮ ಜೊತೆ ಬಂದಿದ್ದು ಒಂದೇ ಒಂದು ಪ್ರಾಣಿ ಅಂತಂದ್ರೆ ಗೋಮಾತೆ. ಅದನ್ನ ಗೌರವಿಸಬೇಕು ಅಂತಕ್ಕದ್ದು ಭಾರತೀಯ ಸಂಸ್ಕೃತಿಯ, ಸನಾತನ ಧರ್ಮದ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಧರ್ಮ. ಸರ್ವ ಜನ ಸುಖನೋ ಭವಂತು. ಪ್ರಾಣಿ ಪಕ್ಷಿಗಳಲ್ಲೂ ನಾವು ದೇವರನ್ನು ಕಾಣ್ತೀವಿ, ಪ್ರತಿಯೊಬ್ಬರಲ್ಲೂ ನಾವು ಗೌರವಿಸ್ತೀವಿ, ವಸುದೈವ ಕುಟುಂಬಕ ಅಂತೀವಿ, ಇಡೀ ಪ್ರಪಂಚವನ್ನು ನಮ್ಮವ್ರು ಅನ್ಕೋತೀವಿ. ಇಂಥ ನಿಲ್ವಿರ್ತಕ್ಕಂಥ ಧರ್ಮವನ್ನ ವಿರೋಧಿಸ್ತಕ್ಕಂಥ ಕಾಂಗ್ರೆಸ್ಸಿಗನ್ನ ಮನೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಸಿದ್ದರಾಮಯ್ಯನವರೇ, ನೀವು ಬೆಂಗಳೂರಲ್ಲಿ DC-ಗಳನ್ನ CU-ಗಳನ್ನ ಮೀಟಿಂಗ್ ಕರಿತೀರಿ, ಅವರಿಗೆ ವಾರ್ನಿಂಗ್ ಕೊಡ್ತೀರಿ, ಅವರಿಗೆ ದೌರ್ಜನ್ಯ ಮಾಡ್ತೀರಿ, ಅವರಿಗೆ ಆದೇಶ ನೀಡ್ತೀರಿ. ಹೊರತು ನಿಮಗೆ ತಾಕತ್ತಿದ್ರೆ ಜಿಲ್ಲಾವಾರು ಮಂತ್ರಿಗಳನ್ನ ಅವ್ರು ನಿಯೋಜಿಸಿ ಅವರಿಗೆ ಬರ ಪರಿಹಾರದ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಏನ್ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಸಾಮಾನ್ಯ ಜನ ನಿಮಗೆ ಅರಿವಿಲ್ಲ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತೀವಿ. ಈ ರಾಜ್ಯಕ್ಕೆ 13 ಸರಿ ಬಜೆಟ್ ಕೊಡ್ತೀವಿ ಅಂತ ಹೇಳ್ತೀರಿ, ಬರವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಸಾಮಾನ್ಯ ಜ್ಞಾನ ನಿಮ್ಗೆ ಇಲ್ವಲ್ಲ ಅಂತಕ್ಕಂಥದ್ದು ಒಬ್ಬ ಸಾಮಾನ್ಯ ಮತದಾರನ ಮೇಲೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನಾವು 42 ಜನ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ವಿ ನಾವು ಅನ್ಕೊಂಡಿದ್ವಿ. ನಿನ್ನೆ ವಿಧಾನಸೌಧದಲ್ಲಿ ಅವರೇ ಮಾತಾಡ್ತಾ ಹೇಳ್ತಾರೆ 277 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಬರೀ 140 ಜನಕ್ಕೆ ಮಾತ್ರ ನೀವು ಪರಿಹಾರ ಹಂಚಿದಿರಿ. ಕಳೆದ 107 ದಿವಸಗಳಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸ ಏನಂತಕ್ಕಂಥದ್ದು ಅವ್ರ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳಿಗೆ ಏನ್ ಜವಾಬ್ದಾರಿ ಇದೆ ಅದೇ ಜವಾಬ್ದಾರಿ ಸಿದ್ದರಾಮಯ್ಯ ತಂಡಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಒಂದು ಗಮನಿಸಿ, ಇಲ್ಲಿ ನಾವು ಡಿಸ್ಟಿಕ್ ವಾರ್ ಮತ್ತು ಮುಖ್ಯವಾಗಿ ಎಲೆಕ್ಟ್ರಿಸಿಟಿನ ರೈತರಿಗೆ ಕೊಡ್ಬೇಕಂತಕ್ಕಂಥದ್ದು 6 ಗಂಟೆ ಕೊಡ್ಬೇಕಾಗಿದ್ದನ್ನ ನಾವು 3 ಗಂಟೆಗೆ ತಂದಿರ್ತಕ್ಕಂಥ ಕೆಲಸವನ್ನ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರ ರೈತ ಮೋರ್ಚಾ ತೀವ್ರವಾಗಿ ಖಂಡಿಸ್ತದೆ. ನಮ್ಮ ಸಂಜೀವ್ ಮಠಂದೂರ್ ಅವರು ಮಾತಾಡ್ತಾ ಇದ್ರು 24 ಲಕ್ಷ ರೈತ ಕುಟುಂಬಗಳು ಹಾಲು ಉತ್ಪಾದಕರಾಗಿ ರಾಜ್ಯದ ಮತ್ತು ದೇಶದ ಆರ್ಥಿಕತೆಗೆ ತಮ್ಮದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ. 24 ಕುಟುಂಬಗಳು ಅಂತಂದ್ರೆ 1 ಕೋಟಿ ರೈತರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೋಸ್ಕರ 1,100 ಕೋಟಿಯನ್ನು ಹಣವನ್ನು ತೆಗೆದಿಟ್ಟಿತ್ತು ನಮ್ಮ ಸರ್ಕಾರ. ಅದನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ರೈತರ ಮಕ್ಕಳು ಉನ್ನತ ವ್ಯಾಸಂಗ ಪಡಿಬೇಕು, ಮುಖ್ಯವಾಹಿನಿಗೆ ಬರಬೇಕು, ಅವರು ದೊಡ್ಡ ಹುದ್ದೆಗಳಿಗೆ ಪಡ್ಕೋಬೇಕು ಅಂದ್ಕೊಂಡು ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತ್ತು. ನಿಮಗೆ ತಾಕತ್ತಿದ್ರೆ ನಮ್ಮ ಮೇಲೆ ದ್ವೇಷ ಸಾಧಿಸ್ರಿ, ನಮ್ಮ ಕಾರ್ಯಕರ್ತರ ಮೇಲೆ ದ್ವೇಷ ಸಾಧಿಸಿ, ನಮ್ಮ ಪದಾಧಿಕಾರಿಗಳು ಮಾಡಿಸಿ. ನಾವು ಎದುರಿಸ್ತಕ್ಕಂಥ ತಾಕತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಮುಗ್ಧ ರೈತರು, ಈ ಮನುಕುಲಕ್ಕೆ ಅನ್ನ ನಡೆರ್ತಕ್ಕಂಥ ರೈತರ ಮೇಲೆ ಯಾಕ್ರಪ್ಪ ನೀವು ಸಾಧಿಸ್ತೀರಿ? ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಹೊಟ್ಟೆಗೆ ಏನ್ ತಿಂತೀರಿ ಅಂತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ. ಒಂದು, ಈ ಪಕ್ಷ ದಳ್ಳಾಳಿಗಳ ಪರವಾಗಿದೆ ಅನ್ನೋದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನಿಮಗೆ. APMC ಕಾಯ್ದೆ ಇತ್ತು. APMC ಕಾಯ್ದೆಯಲ್ಲಿ ಮುಕ್ತ ಮಾರುಕಟ್ಟೆಗೆ ಅವಕಾಶ ಇತ್ತು. ರೈತ ತಾನ ಬೆಳೆಯನ್ನು ಬೆಳೆದೆಯನ್ನ ಎಲ್ಲೂ ಬೇಕಾದ್ರೂ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಈ ನ್ಯಾಮ್ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ರೂಪಿಸಿತ್ತು, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ನೀವು ಪುತ್ತೂರು APMC ಕೂತ್ಕೊಂಡು ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಮಾರುಕಟ್ಟೆಗೆ ನೀವು ಮಾರಾಟ ಮಾಡ್ತಕ್ಕಂಥ ಅವಕಾಶವನ್ನ ನಮ್ಮ ಬಿಜೆಪಿ ಸರ್ಕಾರ ತಂದುಕೊಟ್ಟಿತ್ತು. ಆದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರ APMC ಕಾಯ್ದೆಯನ್ನು ತೆಗೆದುಹಾಕಿ ನಮ್ಮ ಮೇಲೆ ದ್ವೇಷ ಸಾತ್ಲಿಕ್ಕೆ ಹೋಗಿ, ನಮ್ಮ ಬಿಜೆಪಿ ಮೇಲೆ ದ್ವೇಷ ಸಾತ್ಲಿಕ್ಕೆ ಹೋಗಿ ಅನ್ಯಾಯವನ್ನು ಮಾಡತಕ್ಕಂಥ ಕೆಲಸವನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಕೃಷಿ ಕ್ಷೇತ್ರಕ್ಕೆ ಬಂಡವಾಳ ಬರ್ತಕ್ಕಂಥ ಬರೀ 2% ಮಾತ್ರ ಕೃಷಿಗೆ ಉದ್ಯಮ ರೂಪ ಕೊಡ್ಬೇಕು, ಕೃಷಿಕರನ್ನು ಉದ್ಯಮಶೀಲರ ಮಾಡ್ಬೇಕು, ಕೃಷಿಕರನ್ನ ವೃತ್ತಿಪರತೆ ತರಬೇಕು ಅನ್ನೋ ಹಿತದೃಷ್ಟಿಯಿಂದ ಭೂ ಸುಧಾರಣೆ ಕಾಯ್ದೆಯನ್ನು ತಂದಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ರೈತರು ತಾವು ಮಾರಾಟ ಮಾಡಬೇಕಂತ ಭೂಮಿಯನ್ನ ಅವರ ಹಕ್ಕನ್ನು ಕಿತ್ಕೊಂಡು ಅವ್ರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಕೃಷಿಗೆ ಬಂಡವಾಳ ರೂಪಿಸಬೇಕು, ಕೃಷಿಗೆ ಉದ್ಯಮತ್ವ ಆಗಬೇಕು, ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು, ವಿಜ್ಞಾನ ಬೇಕು, ಜ್ಞಾನ ಬೇಕು ಮತ್ತು ಅಲ್ಲಿ ತಂತ್ರಜ್ಞಾನ ಬೇಕು, ಹೆಚ್ಚು ಆಸಕ್ತರು ಆ ಫೀಲ್ಡಿಗೆ ಬರಬೇಕು ಅನ್ನೋ ಹಿತದೃಷ್ಟಿಯಿಂದ ಆ ಕಾಯ್ದೆಯನ್ನು ತಂದಿತ್ತು. ಅದರ ತೆಗೆದಾಕಿ ಇವರು ಮಾಡಿರ್ತಕ್ಕಂಥ ಕೆಲಸವನ್ನು ಯಾರು ಮರಲಿಕ್ಬಾರ್ದು. ನಮ್ಮ ರಾಜ್ಯದಲ್ಲಿ 1.5 ಕೋಟಿ ರೈತ ಮಹಿಳೆ ಕಾರ್ಮಿಕರಿದ್ದಾರೆ. ಅವರಿಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು. ಆಗ ಒಂದು ಕಾರ್ಯಕ್ರಮವನ್ನು ತೆಗೆದುಹಾಕಿದೆ. ಹೀಗೆ ಕಾಂಗ್ರೆಸ್ ಸರ್ಕಾರವನ್ನು ಅವರು ಮಾಡಿರ್ತಕ್ಕಂಥ ಅನೈತಿಕತೆ ಮತ್ತು ಅನಾಚಾರ ಮತ್ತು ಭ್ರಷ್ಟಾಚಾರ ಮತ್ತು ರೈತರ ಮೇಲ್ತಕ್ಕಂಥ ದೌರ್ಜನ್ಯಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ 1 ಅವರ್ 2 ಗಂಟೆ ಮಾತಾಡ್ಬೋದು. ಆದ್ರೆ ಅವರ ಬಂದು 107 ದಿವಸ ಮಾತ್ರ ಆಗಿದೆ. ಅವರ ಯೋಗ್ಯತೆ ಇಷ್ಟು ತಿಳಿತಾ ಇದೆ. ಈ ಮುಗ್ಧ ಮತದಾರರಿಗೆ ವಂಚಿಸ್ತಾ ಇದ್ದಾರೆ. ದಯವಿಟ್ಟು ಮುಗ್ಧ ಮತದಾರರು, ಕರಾವಳಿ ಜಿಲ್ಲೆಯಲ್ಲಿ ಜಾಗೃತ ಮತದಾರರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕರಾವಳಿಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.